ಮತ್ತೆ ಈಗ ಹತ್ತಿರ ಬರುವುದಿಲ್ಲ. ಹತ್ತಿರ ಬರಬೇಡ. ಎಲ್ಲಿಯಾದ್ರೂ ಹೋಗ್ತೇವೆ. ನನ್ನ ಯಾವತ್ತೂ ರೀತಿಗೆ ವಿರೋಧವಾಗಿದ್ದ ಕಾರಣ ನನಗೆ ಸಿಟ್ಟು ಬಂತು. ಹಾಗಾಗಿ ಎದ್ದು ನಿಂತೇನೆ. ಹೌದು. ಈಗ ಹಾಗೆಲ್ಲ ಪಶ್ಚಾತ್ತಾಪದಿಂದ ದಗ್ಧವಾದ ಹೃದಯ ಕ್ಷೇತ್ರವುಳ್ಳವನಾಗಿ ಈ ರೀತಿ ಮರುತ್ತಾ ಇದ್ದಾವಾಗ ನಿನ್ನ ಮೇಲೆ ನನಗೆ ಕರುಣೆ ಬಂದಿದೆ. ಮತ್ತೆ ಈಗ ಜರ್ಜರಿತವಾಗಿದ್ದೆ ಮತ್ತೆ ನಿನಗೆ ಏನೇನು ಮಾಡೋದಿಲ್ಲ. ಏನೋ ತಿಂದ ಮೇಲೆ ಮತ್ತೆ ಇನ್ನೂ ನಾನು ನಗ್ತಾ ಇರ್ಬೇಕಾ? ನೀನು ಸ್ವಗತ ಮಾತಾಡಿದೆಯಲ್ಲ. ಹೌದು. ನಾನು ಗಂಡಾಗಿ ಹುಟ್ಟಿದೆ, ಮಂಗನಿಂದ ಬೆಟ್ಟು ತಿಂದೆ, ನನ್ನ ಹೆಸರು ಭೀಮ, ಹಾಗೆ ಹೀಗೆ ಅಂತ. ಅದು ಸ್ವಗತ ಅಲ್ಲ ಹಣೆ ಬರ. ಇದು ಈ ಭೀಮ ಅಂದ್ರೆ ಏನು, ನಿನ್ನ ಅಪ್ಪ ಯಾರು ಅಮ್ಮ ಯಾರು ನನಗೆ ಸರಿ ಸ್ಪಷ್ಟ ಅರ್ಥ ಆಗ್ಲಿಲ್ಲ. ಹೇಳ್ತೀಯಾ? ವಿಷಯ ಗೊತ್ತಾಗಲಿಲ್ಲ. ಮನುಷ್ಯನೇ ಏನು ಗೊತ್ತಿಲ್ಲ. ನಾವು ಆಗಿನ ಕಾಲದವರ. ನೀನು ಹಳೆ ಕಾಲದ. ಅಯ್ಯ, ನಮ್ಮ ಪರಿಚಯ ನಿನಗಿಲ್ಲ. ಇಲ್ಲ. ಈ ಕಾಡಿನಲ್ಲಿದ್ದಂತಹ ಮರ ಗಿಡ ಎಲ್ಲ ಜಾತಿಯ ಪ್ರಾಣಿಗಳಿಗೂ ನನ್ನ ಸೇರುತ್ತದೆ. ಹೌದಾ? ಆದ್ರೂ ನಿನಗೆ ಗೊತ್ತಿಲ್ಲ ಅಂತಂದ್ರೆ ಅಷ್ಟು ಶ್ರೇಷ್ಠ ಜ್ಯೇಷ್ಠ ಯಾರು ನೀನು? ಶ್ರೇಷ್ಠ ಪಾಂಡವರು ಗೊತ್ತಾ ನಿನಗೆ? ಪಾಂಡವರು ಹೇಳುವುದು ಕೇಳಿದ್ದೆ. ಪಾಂಡವರಲ್ಲಿ ನಾನು ಮಧ್ಯಮ. ನೀನಾ? ಹೌದು. ಧರ್ಮರ ಆಮೇಲೆ ಹುಟ್ಟಿದವ ಭೀಮಸೇನ, ಆಮೇಲೆ ಹುಟ್ಟಿದವ ಅರ್ಜುನ, ನಕುಲ ಸಹದೇವರು. 5 ಜನರಲ್ಲಿ ನಾನು ಮಧ್ಯಮ. ಅಂದ್ರೆ ವಾಯು ಸುತ ಕುಂತಿ ಪುತ್ರ ನಾನೇ ಭೀಮಸೇನ. ನೀನು ಯಾರು? ಭೀಮಸೇನ. ನೀನು ವಾಯುಪುತ್ರ. ಹೌದು.